ಇರುತ್ತೆ. ಮನುಷ್ಯ ಜಾತಿ ಎಂಬುದು ಅತಿ ಉತ್ಕೃಷ್ಟವಾದುದು ಎಂಬುದನ್ನು ಮನುಷ್ಯರಲ್ಲದವರು ಕೂಡ ಒಪ್ಪುವ ಹಾಗೆ ಹಿಂದಿನ ಜ್ಞಾನಿಗಳು ನಮಗೆ ಹೇಳಿದ್ದಾರೆ. ಭೂ ವ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಂಬ ಅಖಿಲ ದೇವರ್ಗಳಿಂ ಸೇವ್ಯಮಾದ ಅಜನ ಪಟ್ಟದ ರಾಣಿ ಪಣಿವೇಣಿ ವಾಣಿ. ಅವಳ ಪದಾರವಿಂದಕ್ಕೆ ವಂದಿಸಿ ಒಂದೆರಡು ಮಾತುಗಳನ್ನು ಮಾತ್ರ ನಾನು ಹೇಳಬಯಸುತ್ತೇನೆ. ನಮ್ಮ ಸ್ವಾಮೀಜಿಗಳು ಏನೋ ದೊಡ್ಡ ಮನಸ್ಸು ಮಾಡಿ ಈ ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು, ವಿಸ್ತರಿಸಬೇಕು ಎಂಬುದಾಗಿ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಈ ಪ್ರಯತ್ನ ಶ್ಲಾಘನೀಯವಾದುದು. ಆದರೆ ಯಕ್ಷಗಾನವೆಂಬ ಒಂದು ಉತ್ತುಂಗ ಕಲೆಯನ್ನು ಉಪಯೋಗಿಸಿ ಅಸ್ತ್ರದಂತೆ ಪ್ರಯೋಗಿಸಿ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ಬರುವಂತಹ ಸಾಧ್ಯತೆಗಳು ಇವೆ. ಆದರೆ ನಾವು ಹಿಂದಿನ ಗಟ್ಟಿ ಹಿಡಿದುಕೊಂಡ ತುಕ್ಕು ಹಿಡಿದುಕೊಂಡ ಹಾಗೆ ನಮ್ಮನ್ನು ಕಚ್ಚಿ ವ್ಯಾಪಿಸಿ ಪೀಡೆ ಕೊಡುತ್ತಿರುವಂತಹ ಒಂದೇ ಒಂದು ಮನುಷ್ಯರಲ್ಲಿ ಭೇದ ಕಲ್ಪನೆ. ಆ ಭೇದ ಕಲ್ಪನೆ ಎಂಬುದು ಈ ಧರ್ಮ ಕ್ಷೇತ್ರದಲ್ಲಿ ಆಗಬಾರದು. ಇದು ಒಂದು ದೊಡ್ಡ ಕ್ರಾಂತಿಕಾರಕ ವಿಷಯ ಆಗಿರಬಹುದು. ಆದರೆ ಇದು ಅಗತ್ಯ ನಮಗೆ ಬೇಕೇ ಬೇಕು. ನಮ್ಮಲ್ಲಿ ಆ ಭೇದ ಭಾವನೆ ಸಂಪೂರ್ಣ ನಾಶವಾಗಬೇಕು. ಅದರಲ್ಲಿ ನಮ್ಮ ಯಕ್ಷಗಾನ ಕೂಡ ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ. ಆದರೆ ಈ ಯಕ್ಷಗಾನದ ಪರಿಣಾಮ ಮಾತ್ರ ತುಂಬ ಗಹನವಾದುದು. ಈ ಕಲೆಯಿಂದ ಮನುಷ್ಯನನ್ನು ಸಂಪೂರ್ಣವಾಗಿ ಸೆಳೆದು ನಮ್ಮ ಅಭಿಪ್ರಾಯಕ್ಕೆ ತಕ್ಕಂತೆ ಪರಿವರ್ತಿಸಲು ಸಾಧ್ಯವಿದೆ. ಯಕ್ಷಗಾನದಲ್ಲಿ ಅದರಲ್ಲಿ ಒಬ್ಬ ಹೊಲೆಯ, ಮತ್ತೊಬ್ಬ ನೀಚ, ಮತ್ತೊಬ್ಬ ದಮ ಏನೇನೆಲ್ಲ ಆಗಿ ಅಂತೂ ಒಟ್ಟಾರೆ ಸಮಾಜದ ತುಳಿತಕ್ಕೆ ಒಳಗಾದಂತಹ ವರ್ಗವನ್ನು ಎತ್ತಿ ಹಿಡಿಯುವಂತಹ ಕೆಲಸ ಆಗಲೇಬೇಕು ಈ ಯಕ್ಷಗಾನದ ಮೂಲಕ. ಅದಕ್ಕಾಗಿ 30 ದಿವಸಗಳ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ನಮ್ಮ ಸ್ವಾಮೀಜಿಗಳು. ಇದು ಒಂದು ಕಡೆಯಲ್ಲ, ಶುರುವಿಗೆ ಆರಂಭದಲ್ಲಿ ಸ್ವಲ್ಪ ಕಷ್ಟವಾಗಬಹುದು. ಆಮೇಲೆ ತನ್ನಷ್ಟಕ್ಕೆ ಸಮಾಜ ಸುಧಾರಿಸಿಕೊಳ್ಳುತ್ತದೆ. ಸಮಾನತೆಯನ್ನು ಹರಡುವಂತಹ ಕಲೆ ಅಥವಾ ಇನ್ನಾವುದೇ ಒಂದು ಮಾಧ್ಯಮ ತನ್ನ ಕಾರ್ಯಕ್ಷೇತ್ರದಲ್ಲಿ ಈ ಧ್ಯೇಯವನ್ನಿಟ್ಟುಕೊಂಡು ಮುಂದುವರಿದರೆ ಅದು ಸಾಧ್ಯ ಆಗ್ತದೆ. ಮತ್ತೆ ಹಿಂದೂ ಧರ್ಮಕ್ಕೆ ಅಂಟಿಕೊಂಡಂತಹ ಮಹಾದೋಷ ಅಂತ ಹೇಳಿದರೆ ಇದೇ ಜಾತಿ ಭೇದ. ಆ ಭೇದವನ್ನು ಸಂಪೂರ್ಣವಾಗಿ ಹೋಗಲಾಡಿಸಬೇಕು. ಈಗ ಉದಾಹರಣೆಗಾಗಿ ನೀಚ ಕುಲದಲ್ಲಿ ಹುಟ್ಟಿದವರು ಇದ್ದಾರೆ. ಎಲ್ಲ ಬಿಟ್ಟು ನನ್ನ ತಂದೆ ಯಾರು, ತಾಯಿ ಯಾರು, ನಾರದರ ತಂದೆ ತಾಯಿ ಯಾರು ಅಂತ ಹೇಳಿ ಗೊತ್ತುಂಟ. ವೇಶ್ಯಾಪುತ್ರ ಅಂತ ಹೇಳ್ಬೋದು, ದಾಸಿ ಪುತ್ರ ಅಂತ ಹೇಳ್ಬೋದು. ಈಗ ನಮ್ಮ ಜಾಬಾಲಿ ಋಷಿಗಳು ಅವರ ತಂದೆ ಯಾರು ಅಂತ ಹೇಳಿ ಯಾರಿಗೂ ಈವರೆಗೂ ಗೊತ್ತಿಲ್ಲ. ತಾಯಿ ಯಾರಂತ ಗೊತ್ತುಂಟು. ಆದರೆ ತಾಯಿಗೂ ಕೂಡ ನಿನ್ನ ತಂದೆ ಯಾರ ಮಗ ನನಗೆ ಗೊತ್ತಿಲ್ಲ. ತುಂಬ ಜನ ಬರ್ತಿದ್ರು, ಹೋಗ್ತಾ ಇದ್ರು, ಅದರಲ್ಲಿ ನೀನು ಯಾರ ಮಗ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಅಂಥವರು ಸಾಧನೆ ಮಾಡಿ ಏನು ಇಡೀ ಮಾನವ ಕುಲಕ್ಕೆ ಆದರ್ಶವಾಗುವಂತಹ ಕಾರ್ಯಸಿದ್ಧಿಯನ್ನು ಮಾಡಿದ್ದಾರೆ. ಹಾಗಿರುವಾಗ ಅದೇ ಜಾತಿಯನ್ನು ಹಿಡಿದು ಕೆಲವರನ್ನು ಹತಪ್ರಾಣ ಆಗುವ ಹಾಗೆ ನಿಂದಿಸಿ ಅಪಮಾನ ಮಾಡುವಂತಹ ಒಂದು ಧರ್ಮ
ನ್ಯಾಯವಾಗಿ ಅದು ಧರ್ಮದ ಕೆಲಸವನ್ನು ಮಾಡುವುದಿಲ್ಲ, ಅಧರ್ಮದ ಕೆಲಸವನ್ನು ಮಾಡುತ್ತದೆ. ಇದೇ ಮಾಧ್ಯಮದಿಂದ, ಯಕ್ಷಗಾನ ಎಂಬ ಮಾಧ್ಯಮದಿಂದ ಅದನ್ನು ಸರಿಪಡಿಸಬೇಕು. ನಮ್ಮ ಈಗಿನ ಗುರುಗಳು ಬಂದ ಮೇಲೆ ತುಂಬ ಸುಧಾರಣೆಯಾಗಿದೆ. ಜಾತಿ ಭೇದ ಸಂಪೂರ್ಣ ಓ ಎಂಬಂತೆ ಕಡಿಮೆಯಾಗಿದೆ. ಅದು ಇಲ್ಲವಾಗಬೇಕು. ಅಂತಹ ಕಾರ್ಯವನ್ನು ಈ ಸಂಘ ಸಂಸ್ಥೆಗಳು ಮಾಡುವಂತಾಗಲಿ, ಅದಕ್ಕೆ ತಕ್ಕಂತಹ ಒಂದು ಸಹಕಾರ ನಿಮ್ಮ ಸಂಸ್ಥೆಯಿಂದ, ನಮ್ಮ ಸಂಸ್ಥೆಯಿಂದ ಆಗಲಿ, ಅದು ಒಂದು ಕ್ರಾಂತಿಯಾಗಲಿ ಎಂದು ನಾನು ಭಾವಿಸುತ್ತೇನೆ, ಕೇಳಿಕೊಳ್ಳುತ್ತೇನೆ. ಈಗ ಉದಾಹರಣೆಗೆ ಈ ಮಣ್ಣಿನಲ್ಲಿ ಹುಟ್ಟಿದಂತಹ ಸಿರಿ ಎಂಬ ಒಂದು ಹೆಂಗಸು ಮಾಡಿದ ಕೆಲಸ ಅದು ಒಬ್ಬ ಮನುಷ್ಯನಿಂದಲ್ಲ, ಕೆಲವು ಗಾಂಧೀಜಿಯವರಿಂದಲೂ ಅಲ್ಲ, ಯಾರಿಂದಲೂ ಸತ್ಯ ಇಲ್ಲದಂತಹ ಕೆಲಸ ಮಾಡಿದ್ದಾರೆ. ವಿಧವಾ ವಿವಾಹ, ಸತಿ ಸಹಗಮನ, ಇಂತಹ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಿರ್ನಾಮ ಮಾಡಿದ್ದಾರೆ. ವಿಧವೆಯಾದವರು ಅಥವಾ ತನಗೆ ಪತಿಯಲ್ಲಿ ಸಮಾಧಾನ ಇಲ್ಲದಿದ್ದರೆ ಪತಿಯನ್ನು ಬಿಟ್ಟು ಬೇರೆ ಮದುವೆಯಾಗಲು ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟವಳು ಸಿರಿ, ನಂದಳಿಕೆಯ ಸಿರಿ. ಅಂತಹ ಒಂದು ಕೆಲಸ ಮಾಡಿದದ್ದನ್ನು ನೋಡಿದರೆ ನಮ್ಮ ಸಾಮಾನ್ಯ ಒಂದು ಸಂಗತಿಯನ್ನು ದೊಡ್ಡದು ಮಾಡಿ ಹೇಳುವಂಥ ದೊಡ್ಡ ವಿಷಯ ಅಲ್ಲ. ಅತಿ ದೊಡ್ಡ ಒಂದು ಕ್ರಾಂತಿಕಾರಿ ಹೆಣ್ಣು ಅಂದರೆ ಶ್ರೀದೇವಿ, ನಮ್ಮ ಎಲ್ಲಿಯವರು, ನಂದಳಿಕೆಯವರು. ಅಂತಹ ಒಂದು ಕ್ರಾಂತಿಕಾರಿ ಯೋಜನೆ ಮಾಡಿಕೊಂಡು, ಅದನ್ನು ಉದ್ದೇಶವಾಗಿ ಮಾಡಿಕೊಂಡು ಸಾಹಿತ್ಯವನ್ನು ಅದಕ್ಕೆ ಸರಿಯಾಗಿ ಪರಿವರ್ತಿಸಿ, ಆ ಸಾಹಿತ್ಯದ ಮೂಲಕ ನಮ್ಮನ್ನು ಎದ್ದು ನಿಲ್ಲುವಂತೆ ಮಾಡುವ, ಕಿವುಡುತನವನ್ನು ನಿವಾರಿಸುವಂತಹ ಕ್ರಾಂತಿ ಆಗಲಿ. ಅಂತಹ ಶಕ್ತಿ ಈ ನಮ್ಮ ಸಂಸ್ಥೆಗೆ ಬರಲಿ. ಅದು ನಮ್ಮ ಈಗಿನ ಸ್ವಾಮಿಗಳ ಸಮ್ಮುಖದಲ್ಲಿ ಉದ್ಭವಿಸಲಿ, ಬೆಳೆಯಲಿ. ಅದನ್ನು ನೋಡಿ ನಾವೆಲ್ಲರೂ ಸಂತೋಷ ಪಡುವ ಹಾಗೆಯೇ ಇದು ವಿಶ್ವವ್ಯಾಪಿಯಾಗಿ ಹರಡುವಂತಾಗಲಿ ಎಂಬುದಾಗಿ ಸರ್ವಶಕ್ತರನ್ನು ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಮಾತುಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥದ್ದು ಉಂಟು, ಆದರೆ ಉದ್ದೇಶ ಒಳ್ಳೆಯದು. ಅದನ್ನು ನ್ಯಾಯವಾಗಿ ವಿಚಾರವಂತರು ಸ್ವಲ್ಪ ಆಲೋಚನೆ ಮಾಡಿ ಮನುಷ್ಯರನ್ನಾಗಿ ಕಾಣುವಂತಹ ಬುದ್ಧಿ ಆ ಸರ್ವೇಶ್ವರನು ನಮಗೆ ಕರುಣಿಸಲಿ. ಅಂತಹ ಕ್ರಾಂತಿಗೆ ಮೂಲವಾದುದು ಈ 1 ತಿಂಗಳ ಯಕ್ಷಗಾನ. ಈ ಯಕ್ಷಗಾನವು ಕ್ರಾಂತಿಕಾರಿಯಾಗಿ ಬೆಳೆದು ದೇಶವ್ಯಾಪಿಯಾಗಿ ವಿಶ್ವವ್ಯಾಪಿಯಾಗಲಿ ಎಂದು ಪ್ರಾರ್ಥಿಸಿಕೊಂಡು ತಮಗೆಲ್ಲರಿಗೂ ಇಷ್ಟವರೆಗೆ ಈ ಮುದುಕನ ಮಾತನ್ನು ಕೇಳುವಂತಹ ತಾಳ್ಮೆ ವಹಿಸಿಕೊಂಡದ್ದಕ್ಕಾಗಿ ವಂದನೆಗಳು. ಹಾಗೂ ನಾನು ಈಗಾಗಲೇ ಹೇಳಿದಂತಹ ಒಂದು ಕಾರ್ಯವನ್ನು ಸಾಧಿಸುವಂತಹವರಿಗೆ ಬೇಕಾದ ಬೆಂಬಲವನ್ನು ಕೊಟ್ಟು ದೇಶದ ಒಂದು ಮೂಲೆಯಂತೆಯೋ ನಮ್ಮ ಈ ನಾಡಿನಲ್ಲಿ ಅಂತಹ ಒಂದು ಕ್ರಾಂತಿಯ ಕಿಡಿ ಹೊತ್ತಿ ಉರಿಯಲಿ, ಬೆಳಗಲಿ, ನಮ್ಮ ಮೌಢ್ಯದಿಂದ ಆಗುವಂತಹ ಅನರ್ಥಗಳೆಲ್ಲ ಅಳಿಯಲಿ ಎಂದು ಪ್ರಾರ್ಥಿಸುತ್ತಾ ನನಗೆ ಒಂದಿಷ್ಟು ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟ ಸಂಸ್ಥೆಯವರಿಗೆ ಶಿರಸಾ ನಮಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.